ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಚಾವುಡಿ ತಮ್ಮನ ಬೊಕ್ಕ ಸಂವಾದ ಕಾರ್ಯಕ್ರಮ ನಗರದ ತುಳು ಭವನದ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಈ ಬಾರಿಯ ಚಾವುಡಿ ತಮ್ಮನದ ಸನ್ಮಾನವನ್ನು ಜನಪದ ವಿದ್ವಾಂಸ ಪ್ರಾಧ್ಯಾಪಕ ಕೆಕೆ ಪೇಚಾವರ ಅವರಿಗೆ ಗೌರವಿಸಲಾಯಿತು. ವಿಜ್ಞಾನದ ಶಿಕ್ಷಕರಾಗಿ ಶಾಲೆಯಲ್ಲಿ ಕ್ರಿಯಾಶೀಲ ಚಟುವಟಿಕೆಗಳನ್ನು ನಡೆಸಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದ ಪೇಚಾವರರು ಮಕ್ಕಳ ರಂಗಭೂಮಿ ಶಿಕ್ಷಣ ಕಾರ್ಯಾಗಾರಗಳನ್ನು ನಡೆಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಕ್ತಿಯಾಗಿದ್ರು. ಜಾನಪದ ಕ್ಷೇತ್ರದಲ್ಲೂ ಕೈಯಾಡಿಸಿರುವ ಕೆಕೆ ಪೇಚಾವರ ತುಳು ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡುವ ಸಾಮರ್ಥ್ಯ ಹೊಂದಿದವರು. ತುಳು ಕನ್ನಡ ನಾಟಕ ನಿರ್ದೇಶನ ಕಾರ್ಯಕ್ರಮ ಸಂಘಟನೆಯ ತರಬೇತುದಾರರಾಗಿದ್ದರು ಎಂದು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರು ಕೆಕೆ ಪೇಚಾವರ ಅವರನ್ನ ಪರಿಚಯಿಸಿದ್ರು. ಇನ್ನು ಕೆಕೆ ಪೇಚಾವರ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು ಸನ್ಮಾನಿಸಿದ್ರು. ಸನ್ಮಾನ ಪಡೆದು ಮಾತನಾಡಿದ ಕೆಕೆ ಪೇಚಾವರ ಅವರು ಅಕಾಡೆಮಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಅಕಾಡೆಮಿಯ ತಿಂಗಳ ಮದಿಪು ಸಂಚಿಕೆಯನ್ನ ಹರಿಕೃಷ್ಣ ಪುನರೂರು ಅವರು ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು ಪೇಜಾವರರು ಮುಂದಿನ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗುವಂತೆ ಆಗಲಿ ಎಂದು ಶುಭ ಹಾರೈಸಿದ್ರು.
ಅಕಾಡೆಮಿ ಅಧ್ಯಕ್ಷರಾದ ಎಸ್ಸಿ ಭಂಡಾರಿ ಅಧ್ಯಕ್ಷರ ಭಾಷಣದಲ್ಲೇ ಕೆಕೆ ಪೇಜಾವರ ಅವರಿಗೆ ಶುಭಾಶಯ ಸಲ್ಲಿಸಿದ್ರು. ಮುಂದಿನ ದಿನದಲ್ಲಿ ಇನ್ನಷ್ಟು ಸಾಧಕರನ್ನ ಸನ್ಮಾನಿಸಲಾಗುವುದೆಂದು ತಿಳಿಸಿದ್ರು. ಈ ವೇಳೆ ರಿಜಿಸ್ಟ್ರಾರ್ ಚಂದ್ರಹಾಸ್ ರೈಪಿ, ವಿದ್ಯಾಶ್ರೀ ಎಸ್ ಗೋಪಾಲಂಚನ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್ 24/7 ಮಂಗಳೂರು.